ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕಡೆ ಈ ಗರ್ಭಿಣಿಯರಿಗೆ ಸೀಮಂತ ಮಾಡಬೇಕಾದ್ರೆ ಒಂದು ಸೈಡ್ ಡಿಶ್ ಆಗಿ ಕಡಲೆ ಮತ್ತು ಒಣಮೀನು ಹಾಕಿಬಿಟ್ಟು ಒಂದು ಸುಕ್ಕ ಮಾಡ್ತಾರೆ. ಈ ರೆಸಿಪಿನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ, ಯಾವ ಥರ ನಾವು ನಮ್ಮ ಕಡೆ ಮಾಡ್ತೇವೆ ಅಂತೇಳಿ. ನಮ್ಮ ಕಡೆ ಗರ್ಭಿಣಿಯರಿಗೆ ಸೀಮಂತ ಮಾಡಬೇಕಾದ್ರೆ ಇದೊಂದು ರೆಸಿಪಿ ಮಾಡೇ ಮಾಡ್ತಾರೆ ಎಲ್ಲರೂ. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋ ಪದ್ಧತಿ. ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಲೇಬೇಕಾದಂತಹ ಒಂದು ರೆಸಿಪಿ ಇದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಯಾವ ಥರ ನಾವು ಮಾಡ್ತೇವೆ ಅನ್ನೋದನ್ನ ನಿಮಗೆ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಕಡಲೆಯನ್ನು ತೆಗೆದುಕೊಂಡಿದ್ದೇನೆ ನೋಡಿ. ಈ ಕಡಲೆಯನ್ನು ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಟು ಇವಾಗ ನೀರನ್ನು ಸೋಸಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ಬೇಯಲಿಕ್ಕೆ ಇಡ್ಲಿಕ್ಕುಂಟು ನನಗೆ. ಈ ಕಡಲೆ ಏನಿದೆ ಇದನ್ನು ಕುಕ್ಕರಲ್ಲೇ ಬೇಯಿಸಬೇಕಾಗ್ತದೆ, ಇಲ್ಲಾಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬೇಯೋದಕ್ಕೆ. ಅದಕ್ಕೆ ನಾನಿಲ್ಲಿ ಕುಕ್ಕರಲ್ಲಿಟ್ಟು ಒಂದು ಸ್ವಲ್ಪ ನೀರು, ಅಂದರೆ ಒಂದು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕಿದರೆ ಸಾಕು. ಹಾಗೂ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 4 ವಿಸಲ್ ನಾನಿಲ್ಲಿ ಕೂಗಿಸ್ಕೊಳ್ತೇನೆ ಕುಕ್ಕರಲ್ಲಿ. ಓಕೆ, ಇವಾಗ ಇದು ಕಡಲೆ ಒಂದು ಕಡೆ ಬೇಯಲಿ, ಇನ್ನೊಂದು ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು. ಈ ಬಾಣಲೆಗೆ ಒಂದು 10 ಬ್ಯಾಡಗಿ ಮೆಣಸು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನ ನಮಗೆ ಹುರ್ಕೊಳ್ಳೋದಕ್ಕುಂಟು. ಈ ಮೆಣಸು ಒಂದು ಸ್ವಲ್ಪ ಫ್ರೈ ಆಗಲಿ. ಒಂದು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆದ ನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 1/4 ಟೀ ಸ್ಪೂನ್ನಷ್ಟು ಮೆಂತ್ಯ ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು ಸ್ವಲ್ಪ, ಅಂದರೆ 1/4 ಟೀ ಸ್ಪೂನಷ್ಟು ಸಾಕಾಗ್ತದೆ. ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಅಷ್ಟೋ ತನಕ ಹುರ್ಕೊಂಡ್ರೆ ಆಯಿತು. ಇವಾಗ ಮಸಾಲೆ ಹುರ್ಕೊಂಡದ್ದಾಗಿದೆ. ಈ ಕಡೆ ನಾನು ಮೀನನ್ನು ಒಂದು 2 ಗಂಟೆ ಮೊದಲು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾಕಂದರೆ ಈ ಮೀನಲ್ಲಿ ತುಂಬ ಉಪ್ಪಿರ್ತದೆ, ಅದಕ್ಕೋಸ್ಕರ ನಾನಿಲ್ಲಿ 2 ಗಂಟೆಗಿಂತ ಮೊದಲು ಬಿಸಿನೀರಲ್ಲಿ ಹಾಕಿಟ್ಟಿದ್ದೇನೆ. ಇದು ಸ್ವಲ್ಪ ಉಪ್ಪೆಲ್ಲ ಬಿಡಲಿ ಅಂತೇಳಿ. ಈ ಥರ ನೀವು ಹಾಕಿಟ್ರೆ ಉಪ್ಪು ಬೇಗ ಬಿಡ್ತದೆ. ನಿಮ್ಮಲ್ಲಿ ಟೈಮ್ ಇದೆ ಅಂದರೆ ಒಂದು 4 ಗಂಟೆಗಿಂತ ಮೊದಲು ತಣ್ಣೀರಲ್ಲಿ ಹಾಕಿಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆಗಿಂತ ಮೊದಲು ಸ್ವಲ್ಪ ಬಿಸಿನೀರು ಹಾಕಿದರೆ ಕರೆಕ್ಟಾಗಿ ಉಪ್ಪೆಲ್ಲ ಬಿಡ್ಕೊಳ್ತದೆ. ಆಮೇಲೆ ಹುರ್ಕೊಂಡಂಥ ಮಸಾಲೆನ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು. ಇವಾಗ ಇದನ್ನು ರುಬ್ಲಿಕ್ಕುಂಟು ನಮಗೆ. ಇವಾಗ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 6 ಎಸಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಗಟ್ಟಿ ಮಸಾಲೆ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗಿನ ಮಸಾಲೆ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಮಸಾಲೆನೇ ಬೇಕಾಗ್ತದೆ ನಮಗೆ. ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಂಡು ಬರ್ತೇನೆ ನಾನಿಲ್ಲಿ. ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸಿಗೆ. ಬಾಣಲೆಗೆ ಒಂದು 3 ಇಂದ 4 ಸ್ಪೂನ್ನಷ್ಟು ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ನೀವು ಯಾವುದೇ ಆಯಿಲ್ ಯೂಸ್ ಮಾಡ್ಕೊಳ್ಬೋದು. ಕುಕ್ಕಿಂಗ್ ಆಯಿಲ್, ಕೊಕೊನಟ್ ಆಯಿಲ್ ಇರಲಿ, ಇಲ್ಲಾಂದರೆ ಸನ್ಫ್ಲವರ್ ಯಾವುದೇ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾನು ಬಾಣಲೆಗೆ. ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಫುಲ್ ಉದ್ದುದ್ದ ಈ ಥರ ನೋಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಇದನ್ನ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ. ಇವಾಗ ಒಂದು ಸಲ ಸರಿಯಾಗಿನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇರಿ, ಎಣ್ಣೆ ಜೊತೆ ಫ್ರೈ ಆಗಲಿ. ಈಗ ಕಾಣ್ತಾ ಇರ್ಬೋದು ನಿಮಗೆ, ಇದು ನೋಡಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆನ ಹಾಕ್ಕೊಳ್ಳೋದಕ್ಕುಂಟು. ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಬ್ರೌನ್ ಕಲರ್ ಬರೋದೇನು ಬೇಡ, ಸ್ವಲ್ಪ ಬಂದರೆ ಸಾಕು. ಇವಾಗ ರುಬ್ಬಿಟ್ಟಂಥ ಮಸಾಲೆನ, ಈ ಗಟ್ಟಿ ಮಸಾಲೆ ಏನಿದೆ ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಮಸಾಲೆ. ಎಷ್ಟು ಗಟ್ಟಿಯಾಗಿ ನಿಮಗೆ ಅದನ್ನ ರುಬ್ಕೊಳ್ಳೋದಕ್ಕಾಗುತ್ತೋ ನಿಮ್ಮ ಮಿಕ್ಸಿ ಜಾರಲ್ಲಿ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಇವಾಗ ಈ ಮಸಾಲೆನೆಲ್ಲ ಹಾಕಿಬಿಟ್ಟು ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಓಕೆ, ನೋಡ್ಕೊಳ್ಳಿ, ಒಂದು ಸ್ವಲ್ಪ ಹಾಕಿದ್ದೇನೆ ಇವಾಗ ಇಲ್ಲಿ. ಈಗ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಬೇಯಿಸಿಟ್ಟಂಥ ಕಡಲೆನ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಇವಾಗ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕಡಲೆ ಬೇಯಿಸಿರ್ತೀರಲ್ವ, ಅದರಲ್ಲಿ ಕೂಡ ನೀರು ಇರ್ತದಲ್ವ, ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ಸ್ವಲ್ಪನೇ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ಒಂದು ಸಲ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಬೇಯಿಸಿಟ್ಟಂಥ ಕಡಲೆನ ಪೂರ್ತಿಯಾಗಿ ನೀವು ನೀರನ್ನು ಸೋಸ್ಕೊಂಡು ಹಾಕಿ. ಒಂದೇ ಸಲ ನೀರು ಮತ್ತು ಕಡಲೆ ಎಲ್ಲ ಒಟ್ಟಿಗೆ ಹಾಕಿ ಬಿಡಬೇಡಿ. ಒಂದು ವೇಳೆ ನೀವು ಜಾಸ್ತಿ ನೀರು ಹಾಕಿದರೂ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ, ನಮಗೆ ಸುಕ್ಕ ಬರೋದಿಲ್ಲ, ಸ್ವಲ್ಪ ಗ್ರೇವಿ ಟೈಪ್ ಬರ್ತದೆ. ಅದಕ್ಕೆ ಈ ಥರ ಸೋಸ್ಕೊಂಡು ಹಾಕಿಬಿಟ್ಟು ಆಮೇಲೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು, ಈ ಕಡಲೆ ಬೇಯಿಸಿಟ್ಟ ನೀರೇನಿದೆ ಆ ನೀರನ್ನು ನೀವು ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನಿಮಗೆ ಎಷ್ಟು ನೀರು ಹಾಕ್ತೇನೆ ಅಂತೇಳಿ. ಕರೆಕ್ಟಾಗಿ ಅದೇ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಈ ಕಡಲೆ ತೊರಕ್ಕೆ ಸುಕ್ಕ ಏನಿದೆ ಅದರದ್ದು.
ಇವಾಗ ಒಂದು ಸಲ ಕಡಲೆ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ. ಕಡಲೆ ಸಾಫ್ಟ್ ಆದ್ರೇ ಚೆನ್ನಾಗಿರ್ತದೆ, ಜಾಸ್ತಿ ನಮಗೆ ಗಟ್ಟಿ ಗಟ್ಟಿ ಇದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಒಂದು 4 ವಿಷಲ್ ತೆಗೆದ್ರೆ ಕರೆಕ್ಟಾಗಿ ಕಡಲೆ ಬೇಯುತ್ತೆ ಕುಕ್ಕರಲ್ಲಿ. ಓಕೆ, ಇವಾಗ ನೋಡಿ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ. ಈ ಕಡಲೆ ನೋಡಿ ಕಾಣ್ತಾ ಇರ್ಬೋದು, ಕಡಲೆ ಬೇಯಿಸಿಟ್ಟ ನೀರಿದು. ಈ ನೀರನ್ನೇ ಹಾಕ್ತಾ ಇದ್ದೇನೆ, ಅಂದರೆ ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಒಂದು ಸ್ವಲ್ಪ 1 ಕಪ್ನಷ್ಟು ನೀರು ಇತ್ತು. ಆ 1 ಕಪ್ ನೀರನ್ನೆಲ್ಲ ಹಾಕ್ಕೊಂಡೆ ನಾನು. ಓಕೆ, ಇವಾಗ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ. ನೋಡಿ, ನಾನು ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೇನೆ ಎಷ್ಟು ಗಟ್ಟಿಯಾಗಿ ಇಟ್ಟಿದ್ದೇನೆ ಅಂತೇಳಿ. ಇವಾಗ ನಾವೇನು ಮಾಡಬೇಕು ಅಂದರೆ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮೀನನ್ನೆಲ್ಲ ಕ್ಲೀನ್ ಮಾಡಿ ಒಂದು 2-3 ಸಲ ವಾಶ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ. ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ, ದೊಡ್ಡದಾಗಿ ಕಟ್ ಮಾಡೋದು ಬೇಡ. ಈ ಮೀನನ್ನು ನಾವು ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ಈ ಮೀನನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ. ನಮ್ಮ ಕಡೆ ಎಲ್ಲ ಈ ಮೀನು ಜಾಸ್ತಿ ಸಿಗ್ತದೆ, ಮಂಗಳೂರು ಕಡೆ ತುಂಬ ಒಂದು ಇದು ಅಂದರೆ ಫೇಮಸ್ ಅಂತಲೇ ಹೇಳ್ಬೋದು ಈ ಒಣ ಮೀನು. ಇವಾಗ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ. ಈ ಮೀನು ಏನಿದೆ ಕಡಲೆ ಮತ್ತು ಮಸಾಲೆ ಜೊತೆ ಸರಿಯಾಗಿ ಹೊಂದ್ಕೊಳ್ಳಿ. ಅಷ್ಟರ ತನಕ ನಾವು ಒಂದು 10 ನಿಮಿಷ ಇದನ್ನು ಹಾಗೆ ಬೇಯಲಿಕ್ಕೆ ಬಿಡುವ. ಈ ಕಡೆ ನಾವು ಇನ್ನೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ನಾನಿಲ್ಲಿ. ಒಂದು ಸಣ್ಣ ತೆಂಗಿನಕಾಯಿ, ದೊಡ್ಡದಾದರೆ ಅರ್ಧ ತೆಂಗಿನಕಾಯಿ ಸಾಕು. ಈಗ ಸಣ್ಣ ತೆಂಗಿನಕಾಯಿ ಆದ್ದರಿಂದ ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಈ ತೆಂಗಿನಕಾಯಿನ ಇವಾಗ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಲಿಕ್ಕಿಲ್ಲ, ಬರೀ ತೆಂಗಿನಕಾಯಿ ಮಾತ್ರ. ಇವಾಗ ಇದನ್ನ ಹುರ್ಕೊಳ್ಬೇಕು. ಇದು ಒಂಥರ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕಾಗ್ತದೆ. ಅದರ ಮಧ್ಯದಲ್ಲಿ ಈ ಥರ ನೀವು ಕಡಲೆ ಮತ್ತು ಮೀನು ಏನಿದೆ ಈ ಮೀನನ್ನು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗ್ತದೆ. ಇಲ್ಲಾಂದರೆ ಗಟ್ಟಿ ಗ್ರೇವಿ ಇರೋ ಕಾರಣದಿಂದ ಒಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ. ಹಾಗೆ ಈ ಕಡೆ ಕೂಡ ಹಾಗೆ ನೀವು ಇದನ್ನ ಫ್ರೈ ಮಾಡಿಕೊಂಡೇ ಇರಬೇಕಾಗ್ತದೆ. ನೋಡಿ, ಒಂದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಒಂದು ಸಾಧಾರಣವಾಗಿ 10 ನಿಮಿಷ ಆದರೂ ಟೈಮ್ ತಗೊಳ್ತದೆ. ಈ ತೆಂಗಿನ ತುರಿ ಬೇಗ ಫ್ರೈ ಆಗಲ್ಲ. ಈಗ ಕಾಣ್ತಾ ಇರ್ಬೋದು ನಿಮಗೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಸಾಕು ಇಷ್ಟು. ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಹಾಗೆ ಈ ಕಡೆ ಇವಾಗ ಇದೆಲ್ಲ ನೋಡಿ ಸರಿಯಾಗಿ ಹೊಂದ್ಕೊಂಡಿದೆ ಮಸಾಲೆ ಜೊತೆ. ಈ ಮೀನು ಕಡಲೆ ಎಲ್ಲ ಹೊಂದ್ಕೊಂಡಿದೆ. ನಾವು ಉಪ್ಪು ಹಾಕಿರಲಿಲ್ಲ, ನಾನು ಕಡಲೆ ಬೇಯುವಾಗ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ನೀವು ಗಮನಿಸಿರ್ಬೋದು. ಇವಾಗ ಫೈನಲ್ ಆಗಿ ಎಲ್ಲ ಬೆಂದಾದ ನಂತರ ಈ ಮೀನಿನ ಉಪ್ಪೆಲ್ಲ ಏನಿದೆ ಈ ಮಸಾಲೆ ಜೊತೆ ಸೇರಿಕೊಂಡಿರ್ತದೆ. ಆವಾಗ ನಾವು ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಉಪ್ಪು ಕರೆಕ್ಟಾಗಿದೆ ಅಂದರೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಅಂದರೆ ಮೀನಿನಲ್ಲಿರೋ ಉಪ್ಪು ಬಿಟ್ಕೊಂಡಿರ್ತದಲ್ವ ಮಸಾಲೆ ಜೊತೆ, ಅದಕ್ಕೋಸ್ಕರ. ಇವಾಗ ಒಂದು ಸಲ ಸ್ವಲ್ಪ ಕಡಿಮೆ ಇತ್ತು ನಾನು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ನಂತರ ನಾವು ತೆಂಗಿನ ತುರಿ ಹುರಿದು ಇಟ್ಕೊಂಡಿದ್ದೇವಲ್ವ, ಆ ತೆಂಗಿನ ತುರಿಯನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಇದೇ ಥರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾನೆ ಇರಿ, ಸರಿಯಾಗಿ ಮಿಕ್ಸ್ ಕೂಡ ಆಗ್ತದೆ. ಆವಾಗ ನಿಮಗೆ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫ್ಲೇವರ್ ಅಂತೂ ಇಡೀ ಮನೆ ತುಂಬ ಹರಡಿದೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಫ್ಲೇವರು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಈ ರೆಸಿಪಿನ. ಗಂಜಿ ಜೊತೆ ತುಂಬಾ ಚೆನ್ನಾಗಿರ್ತದೆ. ನಮ್ಮ ಮಂಗಳೂರು ಕಡೆ ಎಲ್ಲ ಒಂದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನಾವೆಲ್ಲ ಗಂಜಿ ಜೊತೆ ಈ ಥರ ರೆಸಿಪಿ ಮಾಡಿಕೊಂಡು ತಿಂತೇವೆ, ತುಂಬ ಸಖತ್ತಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಟೇಸ್ಟ್ ಅಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ಈ ಒಂದು ರೆಸಿಪಿ. ಓಕೆ ಫ್ರೆಂಡ್ಸ್, ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಕಡಲೆ ಮತ್ತು ಒಣ ಮೀನು ಹಾಕಿಬಿಟ್ಟು ನಾವು ಯಾವ ಥರ ರೆಸಿಪಿ ಮಾಡ್ತೇವೆ ಅಂತೇಳಿ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆಮೇಲೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ 3 ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಓಕೆ, ಹಾಗಾದರೆ ಸಿಗ್ತೇನೆ ನಾನು ನಿಮಗೆ ಇನ್ನು ಮುಂದಿನ ವೀಡಿಯೋದಲ್ಲಿ, ಮುಂದಿನ ಚೆನ್ನಾಗಿರೋ ಇನ್ನೊಂದು ರೆಸಿಪಿ ಜೊತೆ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.